ಟೈಟಾನಿಕ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಚಲನಚಿತ್ರ ಬಂದ ಮೇಲಂತೂ ಟೈಟಾನಿಕ್ ಬಗ್ಗೆ ಎಲ್ಲರೂ ತಿಳ್ಕೊಂಡೇ ಇರ್ತಾರೆ. 1500 ಜನರನ್ನ ಬಲಿ ಪಡೆದ ಟೈಟಾನಿಕ್ ಇದೀಗ ಮತ್ತೆ 5 ಜನರನ್ನ ಬಲಿ ಪಡೆದಿದೆ. ಟೈಟಾನಿಕ್ ಅವಶೇಷಗಳನ್ನ ಅನ್ವೇಷಿಸಲು ತೆರಳಿದ 5 ಮಂದಿ ಜಲಸಮಾಧಿಯಾಗಿದ್ದಾರೆ. ಓಷನ್ ಗೇಟ್ ಟೈಟಾನ್ ಜಲಾಂತರ್ಗಾಮಿ ಕಾಣೆಯಾಗಿದೆ. ಜೂನ್ 18ರಂದು ಜಲಾಂತರ್ಗಾಮಿ ನ್ಯೂಫೌಂಡ್ಲ್ಯಾಂಡ್ನ ಕರಾವಳಿಯಲ್ಲಿ ಮುಳುಗಿದ ಟೈಟಾನಿಕ್ ಅವಶೇಷಗಳನ್ನು ಅನ್ವೇಷಿಸಲು ದಂಡಯಾತ್ರೆಯನ್ನ ಕೈಗೊಂಡಿತು. ಈ ದಂಡಯಾತ್ರೆಯಲ್ಲಿ ವಿಶ್ವ ದಾಖಲೆ ಹೊಂದಿದ ಸಾಹಸಿ ಪಾಕಿಸ್ತಾನದ ಶ್ರೀಮಂತ ಕುಟುಂಬದ 2 ಸದಸ್ಯರು ಮತ್ತು ಅದೇ ಕಂಪನಿಯ ಮಾಲೀಕರು ಜಲಸಮಾಧಿಯಾಗಿದ್ದಾರೆ. ಸಮುದ್ರದಾಳಕ್ಕೆ ಹೋದ ಕೆಲವೇ ಗಂಟೆಗಳಲ್ಲಿ ಸಂಪರ್ಕ ಕಳೆದುಕೊಂಡ ಜಲಾಂತರ್ಗಾಮಿಯನ್ನ ಯುಎಸ್ ಕೋಸ್ಟ್ ಗಾರ್ಡ್, ಕೆನಡಾ, ಯುಕೆ ಹಾಗೂ ಇತರ ದೇಶಗಳು ಜಂಟಿಯಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಕೆಲವು ದಿನಗಳ ನಂತರ ಯುಎಸ್ಎ ಕೋಸ್ಟ್ ಗಾರ್ಡ್ ಜಲಾಂತರ್ಗಾಮಿ ಆಳ ಸಮುದ್ರದಲ್ಲಿ ಸ್ಫೋಟಗೊಂಡಿದ್ದು ಯಾರೂ ಬದುಕುಳಿದಿರುವ ಸಾಧ್ಯತೆ ಇಲ್ಲ. ಅವರ ಮೃತದೇಹ ಹಾಗೂ ಜಲಾಂತರ್ಗಾಮಿ ಅವಶೇಷಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೋ ಒಂದು ಅನ್ವೇಷಣೆಗೆ ಹೊರಟಿರುವಂತಹ ತಂಡ ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ಹುಡುಕುವುದಕ್ಕೆ ಸಾಗರದ ಆಳಕ್ಕೆ ತೆರಳಿದೆ. ಆದರೆ ದುರದೃಷ್ಟವಶಾತ್ ಜಲಾಂತರ್ಗಾಮಿ ಸ್ಫೋಟಗೊಂಡು 5 ಜಲಸಮಾಧಿಯಾಗಿದ್ದಾರೆ.